ನೀರು ಮಾರ್ಗದ ಬೊಂಡಂತಿಲ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ವತಿಯಿಂದ ವಿಶ್ವಗುರು ಜಗದ್ಗುರು ಶ್ರೀ ನಾರಾಯಣ ಗುರುವರ್ಯರ 164ನೇ ಜನ್ಮದಿನಾಚರಣೆಯನ್ನ ಆಚರಿಸಲಾಯಿತು. ನೀರುಮಾರ್ಗದ ಸುಬ್ರಹ್ಮಣ್ಯ ನಗರದಲ್ಲಿ ಗುರುಪೂಜೆಯನ್ನ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು. ಬೆಳಿಗ್ಗೆ ನಾರಾಯಣ ಗುರುಗಳಿಗೆ ದೀಪ ಬೆಳಗಿಸುವ ಮೂಲಕ ಆರಂಭವಾದ ಕಾರ್ಯಕ್ರಮ ಅನಂತರ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಸತ್ತಿಕಲ್ ಅವರಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಅನಂತರ ಪತಂಜಲಿ ಯೋಗ ಸಂಸ್ಥೆಯ ಯೋಗ ಗುರು ಹಾಗೂ ಯುವ ವಾಹಿನಿ ಮಂಗಳೂರದರ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಬಚಾಲ್ ಅವರಿಂದ ಗುರು ಅಷ್ಟೋತ್ತರ ಶತನಾಮಾವಳಿ ಸಂಕಲ್ಪ ಪೂಜೆ ನಡೆಯಿತು. ಅನಂತರ ಸಾಮಾಜಿಕ ಚಿಂತಕರಾದ ಸುನಿಲ್ ಕುಮಾರ್ ಬಚಾಲ್ ಅವರು ನಾರಾಯಣ ಗುರು ಸಂದೇಶದ ಬಗ್ಗೆ ಪ್ರವಚನ ನೀಡಿದ್ರು. ಕೊಡೆ ಹಿಡಿಯಲಿಕ್ಕಿರಲಿಲ್ಲ, ಕಾಲಿಗೆ ಚಪ್ಪಲಿ ಹಾಕ್ಲಿಕ್ಕಿರಲಿಲ್ಲ, ಇಂಥ ಪರಿಸ್ಥಿತಿಗಳಿತ್ತು. ಮಾತ್ರವಲ್ಲ, ಎಂತಹ ಒಂದು ಅಮಾನವೀಯ ಒಂದು ಘಟನೆ ಸ್ವತಃ ಕೇರಳದಲ್ಲಿತ್ತಂದ್ರೆ ಅಷ್ಟು ಭೀಕರವಾಗಿತ್ತು. ಮಹಿಳೆಯರು ಅವರು ಎದೆ ಭಾಗಕ್ಕೆ ಬಟ್ಟೆಗಳನ್ನ ಹಾಕ್ಲಿಕ್ಕಿರ್ಲಿಲ್ಲ. ಇದು ಎನಿಸ್ಲಿಕ್ಕೆ ಸಾಧ್ಯತೆ ಇದೆಯಾ? ಅದಕ್ಕೆ ತಿರುಗಿ ಹಾಕ್ತಕ್ಕಂತ ಘಟನೆಗಳ ಸಂದರ್ಭದಲ್ಲಿತ್ತು. ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ವಾರ್ಷಿಕ ಮಹಾಸಭೆಯು ನಡೆಯಿತು. ಮಹಾಸಭೆಯಲ್ಲಿ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹಾಗೂ ಸದಸ್ಯರನ್ನ ನೇಮಿಸಲಾಯಿತು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.